ಹಬ್ಬಕ್ಕೋತ್ಸವ ಹಬ್ಬಕ್ಕೋತ್ಸವ ವೀರರಾಣಿ ಹಬ್ಬಕ್ಕೋತ್ಸವ ವೀರರಾಣಿ ಹಬ್ಬಕ್ಕೋತ್ಸವ ದೇಶ ಪ್ರೇಮದ ವೀರನಾರಿಯ ಮಹಿಮೆ ಸಾರುವ ಹಬ್ಬಕ್ಕೋತ್ಸವ ದೇಶ ಪ್ರೇಮದ ವೀರನಾರಿಯ ಮಹಿಮೆ ಸಾರುವ ಹಬ್ಬಕ್ಕೋತ್ಸವ ಬನ್ನಿ ಹಬ್ಬಕ್ಕನ ನಾಡಿಗೆ ಧರ್ಮ ಸಮನ್ವಯ ಬೀಡಿಗೆ ಬನ್ನಿ ಸಮರಸ ಈ ಊರಿಗೆ ದೇಶಭಕ್ತರ ಕೇರಿಗೆ ಚೌಟ ಕುಲದಲ್ಲಿ ಹುಟ್ಟಿ ಮೆರೆದಳು ತುಳುನಾಡಿನ ಹಬ್ಬಕ್ಕ ಸತೆಯಲ್ಲವಿದು ಕುಟ್ಟಿ ಕೆಡಹಿದಳು ವೈರಿ ಪಡೆಯನ್ನು ಅತ್ತುತ್ತ ಚೌಟ ಕುಲದಲ್ಲಿ ಹುಟ್ಟಿ ಮೆರೆದಳು ತುಳುನಾಡಿನ ಹಬ್ಬಕ್ಕ ಸತೆಯಲ್ಲವಿದು ಕುಟ್ಟಿ ಕೆಡಹಿದಳು ವೈರಿ ಪಡೆಯನ್ನು ಅತ್ತುತ್ತ ಚೌಟ ಕುಲದಲ್ಲಿ ಹುಟ್ಟಿ ಮೆರೆದಳು ತುಳುನಾಡಿನ ಹಬ್ಬಕ್ಕ ಸತೆಯಲ್ಲವಿದು ಕುಟ್ಟಿ ಕೆಡಹಿದಳು ವೈರಿ ಪಡೆಯನ್ನು ಅತ್ತುತ್ತ ಮೂಡಬಿದಿರೆಯ ರಾಜಕುಮಾರಿಯು ಬಂಗರಾಜಗೆ ಒಲಿಯುತ್ತ ಮಂಗಳೂರಿಗೆ ರಾಣಿಯಾದಳು ಚಂದದಿಂದಲೇ ಬಾಳುತ್ತ ಮೂಡಬಿದಿರೆಯ ರಾಜಕುಮಾರಿಯು ಬಂಗರಾಜಗೆ ಒಲಿಯುತ್ತ ರಾಣಿ ಹಬ್ಬಕ್ಕೋತ್ಸವ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ವರ್ಷಂಪ್ರತಿ ಆಚರಣೆ. ಈ ವರ್ಷದ ಹಬ್ಬಕ್ಕೋತ್ಸವದ ಕಾರ್ಯಕ್ರಮ ನಮ್ಮ ಇವತ್ತು 29 1ನೇ ತಾರೀಕಿಗೆ ಅಸೆಗೋಲಿಯ ಸಾರ್ವಜನಿಕ ಮೈದಾನ ನಡೀತಾ ಇದೆ. ಬಹುಶಃ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಲಾಕಾರರು ಇವತ್ತು ಭಾಗವಹಿಸಲಿದ್ದಾರೆ. ಇವತ್ತು ಫ್ಯೂಷನ್ ಪ್ರೋಗ್ರಾಮ್ ಬೇರೆ, ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಹಾಡಿನಲ್ಲಿ ಮಂಗಳೂರು ಉಲ್ಲಾಲ್ದವರಾದ ಅಫ್ರಾಜ್ ಉಲ್ಲಾಲ್ ಅವರು ಬಹುಶಃ ಇವತ್ತು ಆ ಒಂದು ಭಾಳಷ್ಟು ಜನ ಮೆಚ್ಚಿದ ಒಂದು ಹಾಡುಗಾರದ ಕಾರಣ ನಾಳೆ ಸಂಜೆ 4ರಿಂದ 5 ಗಂಟೆಗೆ ಅವರ ಒಂದು ಪ್ರೋಗ್ರಾಮ್ ಕೂಡ ಇವತ್ತು ಅಸೆಗೋಲಿಯಲ್ಲಿದೆ. ಬಹುಶಃ ಎಲ್ಲ ಕೂಡ ಉತ್ತಮವಾದ ಕಾರ್ಯ ಏರ್ಪಡಿಸಲಾಗಿದೆ. ಅದರ ಪ್ರಯುಕ್ತ ನಾವು ಇವತ್ತು ಹಬ್ಬಕ್ಕೋತ್ಸವದ ಇವತ್ತು ಪುತ್ತಳಿಗೆ ನಮ್ಮ ಒಂದು ಪ್ರತಿ ವರ್ಷ ರೀತಿ ಅರ್ಪಣೆ ಮಾಡಿದ್ದೇವೆ. ಬಹುಶಃ ಭಾಳಷ್ಟು ಸುಂದರವಾದ ಒಂದು ಸುಮಾರು 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಸರ್ಕಲನ್ನು ಹಬ್ಬಕ್ಕೋತ್ಸವದ ವಿನೂತವಾದ ಸರ್ಕಲನ್ನು ಕೂಡ ನಾವು ತಯಾರು ಮಾಡಿದ್ದೇವೆ. ಇವತ್ತು ನಾವು ಅದನ್ನು ಬರೀ ಒಂದು ಹಾರ ಮಾತ್ರ ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಅಧಿಕೃತ ಉದ್ಘಾಟನೆ ಕೈಯಲ್ಲಿದೆ. ಬಹುಶಃ ಮುಂದಿನ ವರ್ಷ ಎಲ್ಲರೂ ಒಪ್ಪಿಗೆ ಪಡೆದುಕೊಂಡು ಆ ಪುತ್ತಳಿ ಏನಿದೆ ಅದನ್ನು ಬದಲಾವಣೆ ಮಾಡುವ ಇಚ್ಛೆ ನಮಗೆ ಕೂಡ ಇವತ್ತಿದೆ. ಇವತ್ತು ಕಿತ್ತೂರು ರಾಣಿ ಝಾನ್ಸಿ ರಾಣಿ ಬಾಯಿ ಇವತ್ತು ಪುತ್ತಳಿ ಇದೆ, ಅದಲ್ಲ ಇವತ್ತು ಆ ಸೋಟೆ ಹಿಡಿದು ಏನು ಇವತ್ತು ಆ ಬೋಟಿನಲ್ಲಿ ಹೋಗುವಂಥ ಒಂದು ಚಿತ್ರ ಇದೆ, ಅದನ್ನು ಮಾಡಬೇಕೆಂಬ ಇಚ್ಛೆ ಇದೆ. ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮುಂದಿನ ವರ್ಷಕ್ಕೆ ಆ ಕೆಲಸವನ್ನು ಕೂಡ ಮಾಡ್ತಾ ಹೇಳಲಿಕ್ಕೆ ನಾನು ಬಯಸಿ ಎಲ್ಲ ಸಹಕಾರ ಕೇಳಿಕೊಂಡು ಸರ್ವರು ಕೂಡ ಇವತ್ತು ಸಂಜೆ ಮತ್ತು ನಾಳೆ ನಮ್ಮ ಹಬ್ಬಕ್ಕೋತ್ಸವದ ಅಸೆಗೋಲಿ ಮೈದಾನಕ್ಕೆ ಎಲ್ಲರೂ ಕೂಡ ಬರಬೇಕು, ಅತ್ಯುತ್ತಮವಾದ ಕಾರ್ಯಕ್ರಮ ಎಲ್ಲರಿಗೂ ಭಾಗವಹಿಸಬೇಕು ಬಯಸ್ತಾರೆ. 15ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ದಿಟ್ಟ ಮಹಿಳೆ ಈ ರಾಣಿ ಅಬ್ಬಕ್ಕ ಅವರ ಈ ಚರಿತ್ರಗಾಥೆಯನ್ನು ನಾವು ಪ್ರತಿ ವರ್ಷ ಜಿಲ್ಲಾಡಳಿತದ ವತಿಯಿಂದ ಅಬ್ಬಕ್ಕ ಉತ್ಸವ ಅಂತ ಆಚರಿಸ್ತಾ ಇದ್ದೀವಿ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ನಾವು 29ನೇ ತಾರೀಕು ಮತ್ತು 1ನೇ ತಾರೀಕು ಇಲ್ಲಿ ಅಸೈಗೋಳಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಉಳ್ಳಾಳದ ರಾಣಿ ಹಬ್ಬಕ್ಕ, ಅದರಿಂದ ಉಳ್ಳಾಳದಲ್ಲಿ ನಾವು ಅಸೈಗೋಳಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಈ ಹಬ್ಬಕ್ಕ ಉತ್ಸವದ ಅಂಗವಾಗಿ ನಾವು ಹಲವಾರು ಸ್ಪರ್ಧೆಗಳನ್ನು ಶಾಲಾ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲೆಲ್ಲ ಮಾಡಿ ಅದರಲ್ಲಿ ಪ್ರಥಮ ಬಹುಮಾನ ಗೆದ್ದವರಿಗೆ ಇವತ್ತು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಅದರ ಜೊತೆಗೆ ಒಂದು ಕವಿಗೋಷ್ಠಿ ಮತ್ತು ವಿಚಾರಗೋಷ್ಠಿ ಕೂಡ ನಡೆದಾಗಿದೆ. ಇವತ್ತು ಮತ್ತು ನಾಳೆ ಇಲ್ಲಿ ಅಸೈಗೋಳಿಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಲೋಕಲ್ ಟ್ಯಾಲೆಂಟ್ ಮತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಸರು ಗಳಿಸಿರುವಂತಹ ಎಲ್ಲ ಕಲಾವಿದರು ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಬಾರಿ ಹಬ್ಬಕ್ಕ ಪ್ರಶಸ್ತಿಯನ್ನು ಇಬ್ಬರು ಅತ್ಯುನ್ನತ ಶ್ರೇಷ್ಠ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ. ಒಬ್ಬರು ಉಷಾ ಪಿ ರೈ ಅಂತ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಹೆಸರನ್ನು ಮಾಡಿರುವಂಥ ಉಷಾ ಪಿ ರೈ ಅವರಿಗೆ ಕೊಡ್ತಾ ಇದ್ದೀವಿ. ಮತ್ತು ಎರಡನೇದು ಸಾಹಿತ್ಯೇತರ ಕ್ಷೇತ್ರದಲ್ಲಿ ಶ್ರೀಮಾ ಪ್ರಿಯದರ್ಶಿನಿ ಅಂತ ಅವರು ನ್ಯಾಷನಲ್ ಲೆವೆಲ್ ಕ್ರೀಡಾಪಟು ಆಗಿದ್ದಾರೆ, ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೀವಿ. ನಾಳೆ ಹಬ್ಬಕ್ಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. 20 ವರ್ಷದ ಜಿಲ್ಲಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ, ಅಪರ ಜಿಲ್ಲಾಧಿಕಾರಿಗಳಿದ್ದಾರೆ, ಇವರು ಜನ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇದ್ದಾರೆ, ಈ ಊರಿನ ಸರ್ವ ಗಣ್ಯರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲ ಅತಿಥಿಗಳು ಈ ಒಂದು ಘೋಷಣೆ ಮಾಡುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಸರ್ವರಿಗೂ ಕೂಡ ಊರಿನ ಹಬ್ಬಕ್ಕೆ ಶುಭಾಶಯ ಸಲ್ಲಿಸಿಕೊಂಡು ವಿವಿಧವಾಗಿ ಮಾತಾಡಿದ್ರೆ ಬಹಳ ಅದ್ದೂರಿಯಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ವಿವಿಧ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈಗ ಒಂದು ಜಾನಪದ ಶೋಭಾಯಾತ್ರೆ ಕೂಡ ಅತ್ಯಂತ
ಅದು 2 ವರ್ಷಗಳ ತನಕ ಮಾತ್ರ. ಆದ ಕಾರಣ ನೇರವಾಗಿ ಇವತ್ತು ನಾವು ನಮ್ಮ ಅಸೆಂಬ್ಲಿ ಮೈದಾನದಲ್ಲಿ ಈ ಒಂದು ಜಾನಪದ ದೇವಸ್ಥಾನ ಕಾರ್ಯಕ್ರಮ ಮುಗಿದ ನಂತರ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತದನಂತರ ಅತ್ಯುತ್ತಮವಾದ ಸಾಂಸ್ಕೃತಿಕ ನಡೀಲಿಕ್ಕಿದೆ. ಸರ್ವ ಜನರು ಕೂಡ ಅದರಲ್ಲಿ ಭಾಗವಹಿಸಬೇಕಂತ ಕೇಳಲಿಕ್ಕೆ ಬಯಸ್ತೇನೆ. ಅಡೆಯಲ್ಲವಿದು ಹುಟ್ಟಿ ಕೆಳ ಅಡೆಯಲ್ಲವಿದು ಹುಟ್ಟಿ ಕೆಳಹಿದಳು ವೈರಿ ಪಡೆಯನು ಅಚ್ಚುತ.
ಕಿರುನಾಟಕವನ್ನು ಪ್ರದರ್ಶಿಸಿದಂತಹ ನಮ್ಮ ವಿದ್ಯಾರ್ಥಿಗಳು ಕಾಮರಾಯನಾಗಿ ರಿತೇಶ್ ಶೆಟ್ಟಿ, ಚರಿತ್ ಪೋರ್ಚುಗೀಸ್ ವಯಸ್ಸು ಸಾಂಸ್ಕೃತಿಕ ಜಾನಪದ ದಿಬ್ಬಣ ವೇದಿಕೆಯಿಂದ ಆಗಮಿಸ್ತಾ ಇದೆ. ನೆರೆದವರೆಲ್ಲರೂ ಕೂಡ ಇದರೊಂದಿಗೆ ಜೊತೆಯಾಗಿ ಮೆರವಣಿಗೆಯನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾರೆ.
ಹೋಗಲಿಕ್ಕೆ ಇರುವ ನಿಮಿತ್ತ ನಮ್ಮ ಬಂದದ್ದೇ ನಮ್ಮ ಸೌಭಾಗ್ಯ. ದಯವಿಟ್ಟು ಎಲ್ಲರೂ ಒಮ್ಮೆ ಕೂತ್ಕೊಂಡು